ಮಂಗಳೂರು ಉತ್ತರ ಉಪವಿಭಾಗದ ಎಸಿಪಿ ಶ್ರೀಕಾಂತ್ ಕೆ ನೇತೃತ್ವದ ಪೊಲೀಸ್ ತಂಡ ಮತ್ತು ಸುರತ್ಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಬೋಧ್ ಕುಮಾರ್ ನೇತೃತ್ವದ ಪೊಲೀಸ್ ತಂಡದವರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಹೊಸ ವರ್ಷಾಚರಣೆಯ ಸಂದರ್ಭ ಮಾರಾಟ ಮಾಡಲು ತಂದಿದ್ದ 21 ಕೆಜಿ 450 ಗ್ರಾಂ ತೂಕದ ಗಾಂಜಾವನ್ನು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೂಲತಃ ಮಂಗಳೂರು ತಾಲೂಕು ಉಳಾಯಿಬೆಟ್ಟು ಗ್ರಾಮದ ನಿವಾಸಿಯಾಗಿದ್ದು ಪ್ರಸ್ತುತ ಸುರತ್ಕಲ್ ಚೊಕ್ಕಬೆಟ್ಟು ಪರಮೇಶ್ವರಿ ನಗರದ 2ನೇ ಕ್ರಾಸ್ನಲ್ಲಿ ವಾಸವಾಗಿರುವ 32 ವರ್ಷದ ಪ್ರದೀಪ್ ಪೂಜಾರಿ ಮತ್ತು ಕುಳಾಯಿ ಚಿತ್ರಾಪುರ ಫಿಶರೀಸ್ ಶಾಲೆ ಬಳಿಯ ನಿವಾಸಿ 42 ವರ್ಷದ ವಸಂತ ಬಂಧಿತ ಆರೋಪಿಗಳಿಂದ 10,72,500 ರೂಪಾಯಿ ಮೌಲ್ಯದ 21 ಕೆಜಿ 450 ಗ್ರಾಂ ಗಾಂಜಾ, 7,000 ರೂಪಾಯಿ ಬೆಲೆಯ 3 ಮೊಬೈಲ್ ಫೋನ್ಗಳು, ಗಾಂಜಾ ಸಾಗಿಸಲು ಬಳಸಿದ 3 ಲಕ್ಷ ರೂಪಾಯಿ ಬೆಲೆಯ ಸ್ವಿಫ್ಟ್ ಕಾರು, ಗಾಂಜಾ ಸಂಗ್ರಹಿಸಿದ 3,000 ರೂಪಾಯಿ ಬೆಲೆಯ 3 ಲಗೇಜ್ ಬ್ಯಾಗ್, ಗಾಂಜಾ ಸೇವಿಸಲು ಬಳಸುವ 2 ಸ್ಟ್ರಿಪ್ಸ್ ಮತ್ತು ನಗದು 1,000 ರೂಪಾಯಿ ಸೇರಿದಂತೆ ಒಟ್ಟು 13,86,500 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪರಮೇಶ್ವರಿ ನಗರದ 2ನೇ ಕ್ರಾಸ್ ಮನೆಯೊಂದರ ಬಳಿ ದಾಳಿ ಮಾಡಿ ಅಲ್ಲಿ ಕಾರಿನಲ್ಲಿ ಗಾಂಜಾ ದಾಸ್ತಾನು ಇರಿಸಿದ ಬಗ್ಗೆ ಮಾಹಿತಿ ಪಡೆದು ಪೊಲೀಸರ ತಂಡ ದಾಳಿ ನಡೆಸಿದೆ. ಗಾಂಜಾವನ್ನ ಹೊಸ ವರ್ಷಾಚರಣೆಯ ಸಂಬಂಧ ಮಂಗಳೂರು ನಗರದಲ್ಲಿ ಮಾರಾಟ ಮಾಡಲು ಡಿಸೆಂಬರ್ 29ರಂದು ಒರಿಸ್ಸಾದಿಂದ ತಂದಿರುವುದಾಗಿ ತಿಳಿಸಿದ್ದು, ನಗರದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಇದ್ದುದರಿಂದ ಮಾರಾಟ ಮಾಡಲು ಸಾಧ್ಯವಾಗದೇ ಇದ್ದು ಅದನ್ನು ಕಾರಿನಲ್ಲೇ ಇಟ್ಟಿರುವುದಾಗಿ ಆರೋಪಿಗಳು ತಿಳಿಸಿದ್ದಾರೆ. ಆರೋಪಿ ಪ್ರದೀಪ್ ಪೂಜಾರಿ ಹಳೆ ಆರೋಪಿಯಾಗಿದ್ದು ಆತನ ವಿರುದ್ಧ ಬಜ್ಪೆ, ಬರ್ಕೆ, ಬೆಳ್ತಂಗಡಿ, ಮುಲ್ಕಿ, ಸುರತ್ಕಲ್, ಮಂಗಳೂರು ಉತ್ತರ ಪೊಲೀಸ್ ಠಾಣೆಗಳಲ್ಲಿ ವಿವಿಧ ಪ್ರಕರಣಗಳು ದಾಖಲಾಗಿವೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ.